ಸಾಹಿತಿ ಪ್ರಾಧ್ಯಾಪಕ ಅರುಣ್ ಉಳ್ಳಾಲ್ ಅವರ ಮೇಲೆ ಎಫ್ಐಆರ್ ಮಾಡಿದ ಮಂಗಳೂರು ಪೊಲೀಸರ ಕ್ರಮವನ್ನು ಹಿಂದೂ ಜಾಗರಣ ವೇದಿಕೆ ತೀವ್ರವಾಗಿ ಖಂಡಿಸಿದ್ದು, ಅರುಣ್ ಉಳ್ಳಾಲ್ ಅವರ ನೆರವಿಗೆ ಸಂಘಟನೆ ಯಾವತ್ತೂ ಬೆಂಬಲವಾಗಿ ನಿಲ್ಲುತ್ತೆ ಎಂದು ಹಿಂದೂ ಜಾಗರಣ ವೇದಿಕೆಯ ಮುಖಂಡ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀಕಾಂತ್ ಶೆಟ್ಟಿ ಅವರು ಮಾತನಾಡಿ, ಸಜ್ಜನರಾಗಿರುವ ಅರುಣ್ ಉಳ್ಳಾಲ್ ಅವರನ್ನು ವ್ಯವಸ್ಥಿತವಾಗಿ ಟಾರ್ಗೆಟ್ ಮಾಡಲಾಗುತ್ತಿದೆ. ಪೊಲೀಸರು ಹಿಂದೆ ಮುಂದೆ ನೋಡದೆ ಪರಾಮರ್ಶೆ ನಡೆಸದೆ ಎಫ್ಐಆರ್ ದಾಖಲು ಮಾಡಿರುವುದನ್ನು ಹಿಂದೂ ಜಾಗರಣ ವೇದಿಕೆ ತೀವ್ರವಾಗಿ ಖಂಡಿಸುತ್ತದೆ. ಹಿಂದೂ ಪರವಾಗಿ ಯಾರೆಲ್ಲ ಕೆಲಸ ಮಾಡುತ್ತಾರೋ ಅವರ ವಿರುದ್ಧ ಒಂದು ಎಡಪಂಥೀಯರ ಜಾಲ ಮಂಗಳೂರಿನಲ್ಲಿ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಆರೋಪಿಸಿದರು. ಅರುಣ್ ಉಳ್ಳಾಲ್ ಅವರು ನೂರಾರು ಮಕ್ಕಳಿಗೆ ಧರ್ಮ ಶಿಕ್ಷಣ, ಸಾವಿರಾರು ಜನರಿಗೆ ಉಪದೇಶ ನೀಡುವ ಮೂಲಕ ಸಾಮಾಜಿಕ ಬದಲಾವಣೆಗೆ ಪ್ರಯತ್ನ ಮಾಡುತ್ತಿದ್ದಾರೆ. ಇದು ಇಲ್ಲಿನ ಕೆಲವರಿಗೆ ಸಹಿಸಲಸಾಧ್ಯವಾಗಿದ್ದು, ಇದಕ್ಕಾಗಿ ಅರುಣ್ ಉಳ್ಳಾಲ್ ಅವರನ್ನು ಟಾರ್ಗೆಟ್ ಆಗಿದ್ದಾರೆ. ಹಿಂದೂ ಪರ ಸಂಘಟನೆಗಳು ಇದನ್ನು ನೋಡಿಕೊಂಡು ಸುಮ್ಮನೆ ಕೂರಲ್ಲ, ಬೀದಿಗಿಳಿದು ಹೋರಾಟ ಮಾಡುತ್ತೇವೆ. ಜೊತೆಗೆ ಅರುಣ್ ಉಳ್ಳಾಲ್ ಸದಾ ಬೆಂಗಾವಲಾಗಿ ನಿಲ್ಲಲಿದ್ದು, ಅವರಿಗೆ ಅಗತ್ಯವಿದ್ದರೆ ಕಾನೂನು ನೆರವು ಸಹ ನೀಡುತ್ತೇವೆ ಎಂದರು. ಅರುಣ್ ಉಳ್ಳಾಲ್ ಖಾಸಗಿ ಸಭೆಯಲ್ಲಿ ಈ ಹೇಳಿಕೆ ನೀಡಿದ್ದು, ಆ ಒಂದು ಸಣ್ಣ ವಿಡಿಯೋ ತುಣುಕನ್ನು ಮುಂದಿಟ್ಟು ಅರುಣ್ ಉಳ್ಳಾಲ್ ಮೇಲೆ ಸುಮಾಟೋ ಕೇಸ್ ದಾಖಲು ಮಾಡಿರುವ ಪೊಲೀಸರು ತಾಕತ್ ಇದ್ರೆ ರಾಜಭವನಕ್ಕೆ ಬಾಂಗ್ಲಾ ಮಾದರಿಯ ಮುತ್ತಿಗೆಯ ಬೆದರಿಕೆ ಹಾಕಿದ್ದ ಎಂಎಲ್ಸಿ ಐವನ್ ಡಿಸೋಜಾ ವಿರುದ್ಧ ಪ್ರಕರಣ ದಾಖಲು ಮಾಡಲಿ ಎಂದು ಸವಾಲು ಹಾಕಿದರು. ಮದ್ರಾಸ ಮಸೀದಿಗಳ ಒಳಗಡೆ ಏನು ನಡೆಯುತ್ತೆ ಎಂದು ನಾವು ನೋಡಲು ಹೋಗಿಲ್ಲ. ಅರುಣ್ ಉಳ್ಳಾಲ್ ಖಾಸಗಿ ಸಭೆಯಲ್ಲಿ ಮಾಡಿದ ಹೇಳಿಕೆ ಇದಾಗಿದ್ದು, ಇದು ಆಂತರಿಕ ವಿಚಾರವಾಗಿದೆ. ಆದ್ದರಿಂದ ಪೊಲೀಸರು ಕೂಡಲೇ ಪ್ರಕರಣ ಹಿಂಪಡೆಯಬೇಕು. ಪ್ರಕರಣ ವಾಪಸ್ ಪಡೆದುಕೊಂಡ್ರೆ ಇದು ಸುಖಾಂತ್ಯ ಆಗತ್ತೆ. ಇಲ್ಲವಾದಲ್ಲಿ ಹಿಂದೂ ಪರ ಸಂಘಟನೆಗಳನ್ನು ಇದನ್ನು ನೋಡಿಕೊಂಡು ಸುಮ್ಮನೆ ಕೂರಲ್ಲ, ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಕರಾವಳಿ ಭಾಗದಲ್ಲಿ ನೋಡಿದರೆ ಬಹಳ ಅದ್ಭುತವಾದಂಥ ಒಬ್ಬ ನಿರೂಪಕ, ಒಂದು ಸೃಜನಶೀಲ ಮನಸ್ಥಿತಿಯನ್ನು ಇಟ್ಟುಕೊಂಡಿರುವಂಥ ಒಬ್ಬ ಸಾಹಿತಿ, ಕವಿ, ಅನೇಕ ಕೃತಿಗಳನ್ನು ರಚನೆ ಮಾಡಿದವರು ಮತ್ತು ಭಾಳ ವಿಶೇಷವಾಗಿ ಎಲ್ಲ ಸಮುದಾಯದ ಜೊತೆಗೆ ಸ್ನೇಹ ಸದ್ಭಾವದ ಜೊತೆಗೆ ವ್ಯವಹರಿಸುವಂಥ ಒಬ್ಬ ಸೃಜನಶೀಲ ವ್ಯಕ್ತಿತ್ವದ ಮನುಷ್ಯ. ಅವರ ಮೇಲೆ ಈ ರೀತಿಯಾದಂಥ ಒಂದು ದಾಳಿಯನ್ನು ಯಾಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಿದಾಗ, ಎಲ್ಲೋ ಒಂದು ಕಡೆಯಲ್ಲಿ ಈ ಹಿಂದೂ ಪರವಾದಂಥ ವಿಚಾರಕ್ಕೆ ಯಾರಾದರೂ ಇಂಟೆಲೆಕ್ಚುವಲ್ಸ್ಗಳು ಬರ್ತಾರೆ ಅಂತ ಆದರೆ ಅವರನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಂಗಳೂರಿನಲ್ಲೂ ಒಂದು ನೆಕ್ಸಸ್ ಅದರ ವಿರುದ್ಧ ಕೆಲಸವನ್ನು ಮಾಡ್ತಾ ಇದೆ, ಒಂದು ಜಾಲ ಅದರ ಹಿಂದೆ ಕೆಲಸವನ್ನು ಮಾಡ್ತಾ ಇದೆ. ಯಾರೋ ಒಬ್ಬ ತನ್ನನ್ನು ತಾನು ಕಮ್ಯುನಿಸ್ಟ್ ಅಂತ ಕರೆಸ್ಕೊಳ್ಳುವಂಥ ಒಬ್ಬ ಜೆಹಾದಿ ಮಾನಸಿಕತೆಯ ಒಬ್ಬ ವ್ಯಕ್ತಿ, ಆತನ ಒಂದು 5-6 ಜನರ ಪಟಲಂ ಸೇರಿಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತು ಬಹಳ ವ್ಯಾಪಕವಾಗಿ ಅರುಣ್ ಉಳ್ಳಾಲ್ ವಿರುದ್ಧ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅರುಣ್ ಉಳ್ಳಾಲ್ ಮೇಲೆ ಅವರ ಮೊದಲ ಆರೋಪ ಏನು ಕೇಳಿದರೆ, ಅರುಣ್ ಉಳ್ಳಾಲ್ ಅವರು ಧರ್ಮ ಶಿಕ್ಷಣ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಸುಮಾರು 700-800 ಮಕ್ಕಳಿಗೆ ಹಿಂದೂ ಧರ್ಮ, ಭಾರತೀಯ ಶಾಸ್ತ್ರ ಪರಂಪರೆ, ಆಲಯ ಪರಂಪರೆ, ನಮ್ಮ ಲಲಿತ ಕಲೆಗಳು, ಭಜನೆ, ಜನಪದ ಆಚರಣೆಗಳು, ದೈವಾರಾಧನೆ, ಈ ಎಲ್ಲ ವಿಚಾರಗಳ ಬಗ್ಗೆ ವಾರಕ್ಕೆ ಒಂದು ತರಗತಿಯನ್ನು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಮತ್ತು ಪ್ರತಿ ವಾರ ಇವರ ಕ್ಲಾಸನ್ನು ತಪ್ಪದೇ ಅಟೆಂಡ್ ಆಗ್ತಾರೆ. ಒಂದು ಅದ್ಭುತವಾದಂಥ ಸಾಮಾಜಿಕ ಬದಲಾವಣೆಯನ್ನು ತರಬೇಕು ಅಂತ ಅರುಣ್ ಉಳ್ಳಾಲ್ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಅವರ ಆಕ್ಷೇಪ ಇರುವಂಥದ್ದು. ಅವರ ಅನೇಕ ಪೋಸ್ಟ್ಗಳಲ್ಲಿ ನೋಡುವಾಗ ನಾವು ಗಮನಿಸಿದ್ದೇವೆ, ಎಳೆಯ ಮನಸ್ಸುಗಳಲ್ಲಿ ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ, ಧರ್ಮದ ವಿಷಬೀಜವನ್ನು ಬಿತ್ತುತ್ತಾ ಇದ್ದಾರೆ ಅಂತ ಹೇಳಿ ಒಬ್ಬ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇವರ ಟಾರ್ಗೆಟ್ ಇರುವಂಥದ್ದು ಮೊನ್ನೆಯ ವಿಡಿಯೋ ಅಲ್ಲ, ಅವರು ಮಾಡ್ತಾ ಇರುವಂಥ ಧರ್ಮ ಶಿಕ್ಷಣದ ಅಭಿಯಾನ ಏನಿದೆ ಅದರ ವಿರುದ್ಧ ಇವರು ಒಗ್ಗಟ್ಟಾಗಿದ್ದಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ನಿನ್ನೆ ಯಾರೋ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರನ್ನು ಕೂಡಲೇ ಬಂಧಿಸಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡಿದ್ದಾರೆ. ಅರುಣ್ ಉಳ್ಳಾಲ್ ಎಲ್ಲೂ ಕಳ್ಳತನವನ್ನು ಮಾಡಲಿಲ್ಲ, ಯಾವುದೇ ಅತ್ಯಾಚಾರವನ್ನು ಮಾಡಲಿಲ್ಲ, ಯಾವುದೋ ದರೋಡೆ ಮಾಡಲಿಲ್ಲ, ಯಾರೋ ಕೊಲೆಯನ್ನು ಮಾಡಲಿಲ್ಲ. ಈ ರೀತಿಯಾದಂಥ ಕ್ರಿಮಿನಲ್ಸ್ಗಳು ಹೊರಗಡೆ ತಿರುಗ್ತಾ ಇರಬೇಕಿದ್ರೆ ಕೇವಲ ಹಿಂದೂ ಪರವಾದಂಥ ಹೇಳಿಕೆಯನ್ನು ಕೊಟ್ಟಿರುವಂಥ ಹೇಳಿಕೆ ಏನು, ಹಿಂದೂಗಳು ತಮ್ಮ ಧಾರ್ಮಿಕ ಚಟುವಟಿಕೆಗಳನ್ನು, ಶುಭ ಕಾರ್ಯಗಳನ್ನು ದೇವಸ್ಥಾನಗಳಲ್ಲೇ ಮಾಡಿ, ದೇವರ ದರ್ಶನವನ್ನು ಮಾಡಿ, ದೇವರ ಸನ್ನಿಧಾನದಲ್ಲೇ ನಿಮ್ಮ ಶುಭ ಕೆಲಸಗಳು ನಡೀಲಿ ಅಂತ ಅವರು ಹೇಳಿದ್ದಾರೆ. ಎಲ್ಲಿ ಧಾರ್ಮಿಕ ಹಿನ್ನೆಲೆ ಉಳ್ಳಂಥ ಶಾಲೆಗಳಿವೆ, ಹಿಂದೂ ಸಂಸ್ಕೃತಿಗೆ ಮಹತ್ವವನ್ನು ಕೊಡ್ತಾರೆ, ಅಂಥ ಶಾಲೆಗಳಲ್ಲಿ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವನ್ನು ಮಾಡಿಸಿ ಅಂತ ಅವ್ರು ಹೇಳಿದ್ದಾರೆ. ಈ 2 ಸ್ಟೇಟ್ಮೆಂಟ್ಗಳಲ್ಲಿ ಆ ರೀತಿಯ ಏನು ಅಪರಾಧ ಇದೆ ಅನ್ನೋದನ್ನು ನಮಗೆ ಕಮಿಷನರ್ ಅವರು ಸ್ಪಷ್ಟಪಡಿಸಬೇಕು ಮತ್ತು ಹೇಗೆ ಸ್ವಯಂ ಪ್ರೇರಿತವಾಗಿ ಅವರ ಮೇಲೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೋ
ಅದನ್ನು ಪೊಲೀಸರು ಸ್ವಯಂ ಪ್ರೇರಿತವಾಗಿ ಹಿಂದಕ್ಕೆ ಪಡೆದುಕೊಳ್ಳಬೇಕು. ಈ ವಿವಾದ ಇನ್ನಷ್ಟು ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಹಿಂದೂ ಸಂಘಟನೆಗಳಾಗಿ ನಾವು ಈ ವಿವಾದವನ್ನು ಇಲ್ಲಿಗೆ ಇದನ್ನು ಕೈಬಿಡೋದಿಲ್ಲ. ಯಾರೋ ಒಬ್ಬ ಪಾಪ ಉಪನ್ಯಾಸಕನ ಮೇಲೆ ಒಂದಷ್ಟು ಜನ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಒಂದಷ್ಟು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಕೈಕಟ್ಟಿ ಕೂರೋದಿಲ್ಲ. ನಾವು ಕೂಡ ವ್ಯವಸ್ಥಿತವಾಗಿ ಇದರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತೀವಿ. ನಾವು ಎಲ್ಲೋ ಕದ್ದು ಮುಚ್ಚಿ ಮಾಡಲ್ಲ, ಬಹಿರಂಗವಾಗಿ ಇದರ ವಿರುದ್ಧ ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ಮತ್ತು ಅರುಣ್ ಉಳ್ಳಾಲ್ ಅವರಿಗೆ ಮುಂದೆ ಏನೆಲ್ಲ ಸಹಕಾರಗಳು ಬೇಕು ಆ ಸಹಕಾರಗಳನ್ನು ಹಿಂದೂ ಜಾಗರಣ ವೇದಿಕೆಯ ವತಿಯಿಂದ ನಾವು ಕೊಡುವವರಿದ್ದೇವೆ. ಅದು ಕಾನೂನಾತ್ಮಕ ನೆರವಿರ್ಬೋದು ಅಥವಾ ಅವರಿಗೆ ಯಾವುದೇ ರೀತಿಯಾದಂಥ ಜನರಿಂದ ಬೆದರಿಕೆಗಳು ಬರ್ತಾ ಇವೆ, ವಿದೇಶಗಳಲ್ಲಿ ಕುಳಿತುಕೊಂಡು ಅವರನ್ನು ಬೆದರಿಸುವಂಥ ಪ್ರಯತ್ನಗಳಾಗ್ತಾ ಇದೆ. ಇನ್ನೂ ಅನೇಕ ಜನ ಅವರ ಉದ್ಯೋಗವನ್ನು ಇನ್ನು ಎಲ್ಲೂ ಕೂಡ ಅವರಿಗೆ ಉದ್ಯೋಗವನ್ನು ಕೊಡಬಾರದು ಅನ್ನೋ ರೀತಿಯಲ್ಲಿ ಅವರ ಭವಿಷ್ಯವನ್ನು ಒಂದು ರೀತಿಯಲ್ಲಿ ಕತ್ತಲೆಗೆ ತಳ್ಳಬೇಕು ಅನ್ನೋಂಥ ಪ್ರಯತ್ನಗಳು ನಡೀತಾ ಇದೆ. ಅದರ ವಿರುದ್ಧ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ. ಮತ್ತು ಯಾರು ಹಿಂದೂ ವಿಚಾರವನ್ನು ಪ್ರತಿಪಾದಿಸ್ತಾರೆ ಅವರ ಜೊತೆಗೆ ನಮ್ಮ ಸಂಘಟನೆ ಬಲವಾಗಿ ಮುಂದಿನ ದಿನಗಳಲ್ಲಿ ನಿಂತುಕೊಳ್ಳುವುದಿದೆ. ಪೊಲೀಸ್ ಇಲಾಖೆ ಯಾವ ರೀತಿ ಅರುಣ್ ಉಳ್ಳಾಲ್ ಅವರ ಮೇಲೆ ಕ್ರಮವನ್ನು ಕೈಗೊಂಡಿದ್ದಾರೆ, ಪ್ರಕರಣವನ್ನು ದಾಖಲಿಸಿದ್ದಾರೆ, ಅವರಿಗೆ ತಾಕತ್ತಿದ್ದರೆ ಅದೇ ರೀತಿಯ ಪ್ರಕರಣವನ್ನು ಐವನ್ ಡಿಸೋಜನ ಮೇಲೆ ಕೂಡ ಮಾಡಬೇಕು. ಯಾರು ರಾಜ್ಯಪಾಲರ ಭವನಕ್ಕೆ ನುಗ್ಗಿ ಬಾಂಗ್ಲಾ ಮಾದರಿಯಲ್ಲಿ ನಾವು ಇಲ್ಲಿ ಅರಾಜಕತೆ ಸೃಷ್ಟಿಸ್ತೀವಿ ಅಂತ ಹೇಳ್ತಾರೋ ಆ ರೀತಿಯ ಐವನ್ ಡಿಸೋಜ ಅವರ ಮೇಲೆ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇವತ್ತಿನವರೆಗೆ ಯಾರೆಲ್ಲ ಈ ರೀತಿಯ ವಿಡಿಯೋಗಳನ್ನು ಮಾಡಿದ್ದಾರೆ, ಯಾರೆಲ್ಲ ಹಿಂದೂ ವಿರೋಧಿ ಚಟುವಟಿಕೆಗಳನ್ನು ಮಾಡಿದ್ದಾರೆ, ಸುಮಾರು 60-70 ಸ್ಟೇಟ್ಮೆಂಟ್ಸ್ಗಳನ್ನು ನಾವು ಈಗಾಗಲೇ ಪಟ್ಟಿ ಮಾಡಿದ್ದೇವೆ. ಅದನ್ನು ಕಮಿಷನರ್ ಅವರಿಗೆ ಕೊಡುವವರಿದ್ದೇವೆ. ಎಲ್ಲರ ಮೇಲೆ ಕೂಡ ಅವರು ಸುಮೋಟೋ ಪ್ರಕರಣವನ್ನು ದಾಖಲಿಸಬೇಕು ಅಂತ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಆಗ್ರಹಿಸ್ತೀವಿ. ನಂತರ ಆಗ್ನೆಸ್ ಕಾಲೇಜಿನಿಂದ ಅವರನ್ನು ಕೆಲಸದಿಂದ ಮುಕ್ತಗೊಳಿಸಿದ್ದಾರೆ ಅನ್ನುವಂಥ ಒಂದು ತಪ್ಪು ಮಾಹಿತಿ ಹರಡ್ತಾ ಇದೆ. ಡಾಕ್ಟರ್ ಅರುಣ್ ಉಳ್ಳಾಲ್ ಅವರು ಕಳೆದ 6-7 ತಿಂಗಳಿನಿಂದ ಅಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ಅವರು ತಾನಾಗಿ ಅಲ್ಲಿಗೆ ರಾಜೀನಾಮೆಯನ್ನು ಕೊಟ್ಟು ಆ ಸಂಸ್ಥೆಯಿಂದ ಹೊರಗೆ ಬಂದಿದ್ದಾರೆ. ಇವತ್ತು ನಮಗೆ ಹಿಂದೂ ಸಮಾಜಕ್ಕೆ ಜಾತ್ಯತೀತವಾದದ ಪಾಠವನ್ನು ಹೇಳುವವರು, ಇಡೀ ಜಾತ್ಯತೀತ ಸೆಕ್ಯುಲರ್ ವ್ಯವಸ್ಥೆಯನ್ನು ನಮ್ಮ ತಲೆಗೆ ಹೊರಿಸುವವರು, ಅದರ ಕಾಂಟ್ರಾಕ್ಟನ್ನು ಹಿಂದೂಗಳ ತಲೆಗೆ ಕಟ್ಟುವ ಪ್ರಯತ್ನ ಮಾಡ್ತಾ ಇರುವಂಥ ಈ ಸಮುದಾಯಗಳು ಎಷ್ಟು ರಿಜಿಡ್ ಮಾನಸಿಕತೆ, ಎಂಥ ಒಂದು ಅವರ ಸಂಕುಚಿತ ಮಾನಸಿಕತೆ ಇದೆ ಅಂದರೆ, ಅರುಣ್ ಉಳ್ಳಾಲ್ ಅವರ ಸೀಟ್ ಏನಿದೆ ಅದು ಸರ್ಕಾರದಿಂದ ಅದು ಅನುದಾನಿತ ಶಾಲೆ ಆದ ಕಾರಣ ಅವರಿಗೆ ಜಾಬ್ ಪರ್ಮನೆಂಟ್ ಆಗತ್ತೆ ಅನ್ನೋದು ಗೊತ್ತಾದ ತಕ್ಷಣ ಅವರನ್ನು ಕರೆಸಿ ಅವರಿಗೆ ಹೇಳ್ತಾರೆ, ಇದು ಅಲ್ಪಸಂಖ್ಯಾತ ಶಾಲೆ, ಅಲ್ಪಸಂಖ್ಯಾತ ಸಮುದಾಯದ ಶಿಕ್ಷಕರಿಗೆ ನಾವು ಉಪನ್ಯಾಸಕರಿಗೆ ಇಲ್ಲಿ ನಾವು ಕೆಲಸವನ್ನು ಖಾತ್ರಿ ಮಾಡಬೇಕು, ಹಾಗಾಗಿ ತಾವು ತಮ್ಮ ಕೆಲಸದಿಂದ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಅವರಿಂದ ರಾಜೀನಾಮೆಯನ್ನು ಪಡೆದುಕೊಳ್ತಾರೆ. ನನಗನ್ನಿಸುತ್ತೆ ಒಂದು 3-4 ವರ್ಷಗಳ ಕಾಲ ಆ ಸಂಸ್ಥೆಗೆ ಕೆಲಸ ಮಾಡಿದ್ದಾರೆ. ಅಂದರೆ ಆ ಸಂಸ್ಥೆಗಳ ಒಳಗಡೆ ಯಾವ ರೀತಿ ಜಾತೀಯತೆ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಉಲ್ಲೇಖ ಮಾಡಬೇಕು. ಅರುಣ್ ಉಳ್ಳಾಲ್ ಅವರು ಹೇಳಿರುವಂಥದ್ದು ಯಾವುದೋ ಸಾರ್ವಜನಿಕವಾದಂಥ ಸಭೆಯಲ್ಲ, ಖಾಸಗಿ ಸಭೆಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಮಸೀದಿಗಳ ಒಳಗಡೆ ಏನು ನಡೆಯುತ್ತೆ, ಮದ್ರಸಗಳ ಸಭೆಯಲ್ಲಿ ಏನು ನಡೆಯುತ್ತೆ, ಆದಿತ್ಯವಾರದ ಪ್ರಾರ್ಥನೆಯಂಥ ಚರ್ಚೆಗಳಲ್ಲಿ ಏನು ನಡೆಯುತ್ತೆ ಅನ್ನೋದನ್ನು ಹಿಂದೂ ಸಮಾಜ ಇವತ್ತಿನವರೆಗೆ ಪರಿಶೀಲನೆ ಮಾಡೋದಕ್ಕೆ ಹೋಗಲಿಲ್ಲ. ಹಿಂದೂ ಸಮಾಜಕ್ಕೆ ತನ್ನ ಸಾಮಾಜಿಕ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಏನೋ ಒಂದು ತನ್ನ ಸಮಾಜದ ಬಂಧುಗಳಿಗೆ ಒಂದೆರಡು ಸಲಹೆಗಳನ್ನು ಕೊಟ್ಟರೆ ಆ ಸಲಹೆಗಳನ್ನು ಕೊಡೋದಕ್ಕೂ ಕೂಡ ಈ ವ್ಯವಸ್ಥೆ ಒಳಗಡೆ ಅವಕಾಶ ಇಲ್ಲ ಅಂತಾದರೆ ನಾವು ಯಾವ ವ್ಯವಸ್ಥೆ ಒಳಗಡೆ ಬದುಕ್ತಾ ಇದ್ದೀವಿ ಅನ್ನೋದನ್ನು ಇವತ್ತು ಯೋಚನೆಯನ್ನು ಮಾಡಬೇಕಾಗಿದೆ. ಮತ್ತು ಹಿಂದೂಗಳು ಎಲ್ಲಿ ತಮ್ಮ ಮಕ್ಕಳನ್ನು ಓದಿಸಬೇಕು, ಎಲ್ಲಿ ಅವರು ಶುಭ ಕೆಲಸಗಳನ್ನು ಮಾಡಬೇಕು ಅನ್ನೋದು ಇದು ಹಿಂದೂ ಸಮಾಜದ ಆಂತರಿಕ ವಿಚಾರ. ಯಾರೋ ಮುಸಲ್ಮಾನರು, ಯಾರೋ ಕ್ರೈಸ್ತ ಆ್ಯಕ್ಟಿವಿಸ್ಟ್ಗಳು ಬಂದು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಕ್ರೈಸ್ತ ಹಾಲ್ಗಳಲ್ಲೇ ಮದುವೆಯನ್ನು ಮಾಡಿಸ್ಬೇಕು ಅಂತ ಹೇಳಿ ಒಂದು ರೀತಿಯಲ್ಲಿ ನಮಗೆ ಫತ್ವಾ ಹೊರಡಿಸಲೋದಕ್ಕೆ ಇವರು ಯಾವ ಸೀಮೆಯ ದೊಣ್ಣೆ ನಾಯಕರು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡ್ತೀವಿ. ಮತ್ತು ಹಿಂದೂ ಸಮಾಜ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಯಾರು ಅರುಣ್ ಉಳ್ಳಾಲ್ ವಿರುದ್ಧ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಒಂದಷ್ಟು ನಿಗಾವನ್ನು ವಹಿಸಬೇಕು ಅನ್ನೋಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಇವತ್ತು ಏನು ಹಿಂದೂ ಸಂಘಟನೆಗಳು ಬಲವಾಗಿ ಕೆಲಸವನ್ನು ಮಾಡ್ತಾ ಇವೆ, ಇದನ್ನು ಮುರಿಯೋದಕ್ಕಾಗಿ ಕಮ್ಯುನಿಸ್ಟ್ನ ಐಡಿಯಾಲಜಿ ಇದೆ, ಕ್ರಿಶ್ಚಿಯಾನಿಟಿ ಮತ್ತು ಚರ್ಚ್ಗಳ ಮನಿ ಪವರ್ ಇದೆ, ಮತ್ತು ಇಸ್ಲಾಮಿಕ್ ಜೆಹಾದಿಗಳ ಒಂದು ಮ್ಯಾನ್ ಪವರ್ ಇದೆ. ಇದೆಲ್ಲವನ್ನು ಬಳಸ್ಕೊಂಡು ಇವರೊಂದು ಭಾಳ ವ್ಯವಸ್ಥಿತವಾಗಿ ಇದನ್ನು ಮುನ್ನಡೆಸ್ತಾ ಇದ್ದಾರೆ. ಹೆಸರಿಗಷ್ಟೇ ಕಮ್ಯುನಿಸ್ಟ್ರು, ಇವರು ಎಲ್ಲ ಸಮಾಜದಲ್ಲಿರುವಂಥ ಮೌಢ್ಯಗಳ ಬಗ್ಗೆ ಮಾತನಾಡಬೇಕು, ಮತಾಂಧತೆಯ ಬಗ್ಗೆ ಮಾತನಾಡಬೇಕು. ಆದರೆ ಉಡುಪಿ ಮಂಗಳೂರಿನಲ್ಲಿ ಯಾರೂ ಕೂಡ SDPI PFI ವಿರುದ್ಧ ಬೀದಿಗಿಳಿದು ಯಾವತ್ತೂ ಕೂಡ ಕಮ್ಯುನಿಸ್ಟ್ ಸಂಘಟನೆಗಳು ಹೋರಾಟ ಮಾಡಿದ್ದನ್ನು ನಾವು ಇವತ್ತಿನವರೆಗೆ ನೋಡಲಿಲ್ಲ. ಆದರೆ
ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಪ್ರತಿ ವಾರ ಪ್ರತಿ ತಿಂಗಳು ಇಲ್ಲಿ ಸಭೆಗಳು ನಡೆಯುತ್ತವೆ. ಇಲ್ಲಿ ಪ್ರತಿ ದಿನ ಅದರ ಬಗ್ಗೆ ಪೋಸ್ಟ್ಗಳು ಹರಿದಾಡ್ತವೆ. ಯಾರು ತಮ್ಮನ್ನು ತಾವು ಕಮ್ಯುನಿಸ್ಟರು ಅಂತ ಹೇಳ್ತಾ ಇದ್ದಾರೋ ಅವರು ಕೇವಲ ಹಿಂದೂ ಸಂಘಟನೆಗಳನ್ನು ಟಾರ್ಗೆಟ್ ಮಾಡೋದನ್ನು ಮಾತ್ರ ನೋಡ್ತಾ ಇರುವಾಗ ನನಗನಿಸ್ತಾ ಇದೆ ಇದು ಭಾಳ ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಕೃತ್ಯಗಳು ಮತ್ತು ಈ ಕೃತ್ಯಗಳ ವಿರುದ್ಧ ನಾವು ಕೂಡ ಒಂದು ರೀತಿಯ ಸಂಘಟಿತ ಹೋರಾಟವನ್ನು ಮುಂದುವರಿಸ್ತೀವಿ.